5 ವರ್ಷ ಕಾಲ ರಹಸ್ಯವಾಗಿದ್ದ ಛತ್ತೀಸ್ಗಢದ 18ರ ಹರೆಯದ ಪತ್ರಕರ್ತೆ ಹಾಗೂ ಸುದ್ದಿ ನಿರೂಪಕಿ ಸಲ್ಮಾ ಸುಲ್ತಾನ್ ಪ್ರಕರಣ ಇದೀಗ ಕೆಲ ಸ್ಫೋಟಕ ಮಾಹಿತಿಯೊಂದಿಗೆ ಸತ್ಯ ಹೊರಬಂದಿದೆ. ಛತ್ತೀಸ್ಗಢದ ಕೋರ್ಪಾದಲ್ಲಿ ಸುದ್ದಿ ನಿರೂಪಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ಸಲ್ಮಾ ಸುಲ್ತಾನ್ 2018ರಲ್ಲಿ ನಾಪತ್ತೆಯಾಗಿದ್ದಳು. ಸಲ್ಮಾ ಎಲ್ಲಿದ್ದಾಳೆ, ಏನಾಗಿದೆ ಅನ್ನೋ ಯಾವ ಸುಳಿವು ಕೂಡ ಸಿಗಲೇ ಇಲ್ಲ. ಪೋಷಕರು ಮಗಳಿಗಾಗಿ ಪೊಲೀಸ್ ಠಾಣೆ, ಕೋರ್ಟ್ ಮೆಟ್ಟಿಲೇರಿದರೂ ಕೂಡ ಆಕೆ ಪತ್ತೆಯಾಗಲಿಲ್ಲ. 5 ವರ್ಷಗಳ ಬಳಿಕ 2023ರಲ್ಲಿ ಕೋರ್ಪಾದಲ್ಲಿ ಹೆದ್ದಾರಿ ವಿಸ್ತರಣೆ, ಫ್ಲೈಓವರ್ ನಿರ್ಮಾಣ ಯೋಜನೆಗಳು ಆರಂಭಗೊಂಡಿವೆ. ಪಿಲ್ಲರ್ ನಿರ್ಮಾಣ ಹಾಗೂ ಭೂಮಿಯ ಗಟ್ಟಿ ಎಷ್ಟು ಆಳಕ್ಕೆ ಪಿಲ್ಲರ್ ಹಾಕಬೇಕು ಅನ್ನೋದರ ಕುರಿತು ಗ್ರೌಂಡ್ ಪೆನೆಟ್ರೇಟಿಂಗ್ ಮ್ಯಾಪಿಂಗ್ ಸೇರಿದಂತೆ ಹಲವು ಸಲಕರಣೆಗಳ ಮೂಲಕ ಇಂಜಿನಿಯರ್ಗಳು ಅಧ್ಯಯನವನ್ನು ನಡೆಸಿದ್ರು. ಈ ವೇಳೆ ಅಸ್ಥಿಪಂಜರ ಇರೋದು ಪತ್ತೆಯಾಗಿತ್ತು. ಜನವಸತಿ ಇಲ್ಲದ, ಸ್ಮಶಾನವಲ್ಲದ ಪ್ರದೇಶದಲ್ಲಿ ಒಂದೇ ಒಂದು ಅಸ್ಥಿಪಂಜರ ಪತ್ತೆ ಹಲವು ಅನುಮಾನಕ್ಕೆ ಕಾರಣವಾಗಿತ್ತು. ಪೊಲೀಸರು ಅಸ್ಥಿಪಂಜರದ ಡಿಎನ್ಎ ಪರೀಕ್ಷೆಯನ್ನ ಮಾಡಿಸಿದಾಗ ಇದು ನಾಪತ್ತೆಯಾದ ಸಲ್ಮಾ ಅಸ್ಥಿಪಂಜರ ಅನ್ನೋದು ದೃಢಪಟ್ಟಿತ್ತು. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ಸಲ್ಮಾ ಸುಲ್ತಾನ್ ಹಾಗೂ ಕೋರ್ಪಾದಲ್ಲಿದ್ದ ಜಿಮ್ ಇನ್ಸ್ಪೆಕ್ಟರ್ ಮಧು ಸಾಹು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು ಅನ್ನೋದು ಪತ್ತೆಯಾಗಿತ್ತು. ಮಧು ಸಾಹು ಹಾಗೂ ಆತನ ಆಪ್ತರನ್ನ ವಿಚಾರಣೆಯನ್ನ ಮಾಡಿದಾಗ ಕೆಲ ಮಾಹಿತಿಗಳು ಸಿಕ್ಕಿದ್ದವು. ಮಧು ತನ್ನ ಆಪ್ತ ಸ್ನೇಹಿತರಾದ ಕೌಶಲ್ ಶ್ರೀವಾಸ್ ಹಾಗೂ ಅತುಲ್ ಶರ್ಮಾ ಜೊತೆ ಸೇರಿ ಸಲ್ಮಾಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಮಧು ಸಾಹು ಆಪ್ತರು, ಸಲ್ಮಾ ಆಪ್ತರು ಜಿಮ್ ಬಳಿ ಬರ್ತಾ ಇದ್ದ ಹಲವರನ್ನ ವಿಚಾರಣೆ ನಡೆಸಿದಾಗ ಸಿಕ್ಕ ಮಾಹಿತಿಗಳ ಆಧಾರದಲ್ಲಿ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿ ಸಲ್ಮಾನ ಕೊಲೆ ರಹಸ್ಯವನ್ನ ಭೇದಿಸಿದ್ದಾರೆ. ಸಲ್ಮಾಳನ್ನ ದೈಹಿಕವಾಗಿ ಬಳಸಿಕೊಂಡ ಬಳಿಕ ಮಧು ಸಾಹು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಇದಕ್ಕೆ ಇಬ್ಬರು ಸಾಥ್ ನೀಡಿದ್ರು. ಆಕೆಯ ಮೃತದೇಹ ಕೋಣೆಯಲ್ಲಿ ಬಿದ್ದಿದ್ರೆ ಬಾಲಿವುಡ್ ಸಿನಿಮಾದ ಹಳೆ ಹಾಡು ಹಾಕಿ ಸಿಗರೇಟು ಹಚ್ಚಿ ಈ ಮೂವರು ಕೂಡ ಸಂಭ್ರಮಿಸಿದ್ರು. ಬಳಿಕ ಕೊಲೆಯನ್ನ ಯಾವುದೇ ಸಾಕ್ಷಿ ಸುಳಿವು ಸಿಗದಂತೆ ಮರೆಮಾಚಲು ತಂತ್ರಗಳನ್ನ ಹೂಡಿದ್ದರು ಅನ್ನೋದು ಬಯಲಾಗಿದೆ.